ಶಾಂತಿ ಮಾನವೀಯತೆಯಿಂದ ಕೂಡಿದ ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕಿದೆ ಎಂದು ಕೇಮಾರು ಸಂದೀಪನಿ ಸಾಧನಾಶ್ರಮದ ಶ್ರೀ ಈಶಾ ವಿಠಲದಾಸ ಸ್ವಾಮೀಜಿ ಹೇಳಿದ್ದಾರೆ. ಅವರು ಅಜ್ಜರಕಾಡು ಪುರಭವನದಲ್ಲಿ ನಡೆದ ಪ್ರವಾದಿ ಮಹಮ್ಮದ್ ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಕೇವಲ ಮಠ, ಮಂದಿರ, ಪ್ರಾರ್ಥನಾ ಮಂದಿರಗಳಿಗೆ ಹೋಗುವುದರಿಂದ ಧಾರ್ಮಿಕತೆ ಬರಲು ಸಾಧ್ಯವಿಲ್ಲ. ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡಿ ಅದನ್ನ ಅನುಷ್ಠಾನ ಮಾಡಿದರೆ ಮಾತ್ರ ಧಾರ್ಮಿಕತೆ ಬರುತ್ತದೆ. ಅಧ್ಯಯನ ಅನುಷ್ಠಾನ ಮಾಡದೇ ಇರುವುದರಿಂದ ಮತ್ತು ತಲೆಯಲ್ಲಿರುವ ಕೆಟ್ಟ ಆಲೋಚನೆಗಳನ್ನ ಧಾರ್ಮಿಕ ಗ್ರಂಥಗಳು ಸೇರಿಸುವುದರಿಂದ ಸಮಾಜದಲ್ಲಿ ಅಶಾಂತಿ, ಸಂಘರ್ಷ ಉಂಟಾಗುತ್ತದೆ ಎಂದರು. ಪರಿಶುದ್ಧತೆಯಿಲ್ಲದಿದ್ದರೆ ವ್ಯಕ್ತಿ ಧಾರ್ಮಿಕ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮೊತ್ತ ಮೊದಲನ್ನು ಅವನ ಪರಿಶುದ್ಧ ಆಗಬೇಕಾದ್ರೆ ನಾವು ಏನು ಮಾಡಬೇಕಂತ ಹೇಳಿದ್ರೆ ನಾವು ಅನುಷ್ಠಾನಕ್ಕೆ ತರಬೇಕಾಗ್ತದೆ. ಒಬ್ಬಳಿಗೆ ಚೇಳು ಕಚ್ಚಿದಂತೆ ಕಾಲಿಗೆ ಮನೆಯಲ್ಲಿ ಡಾಕ್ಟರ್ ಹತ್ರ ಹೋದ. ಡಾಕ್ಟರ್ ಹೇಳಿದ್ರು, ನಿಮ್ಗೊಂದು ಔಷಧಿ ಕೊಡ್ತೇನೆ, ಆ ಔಷಧಿಯನ್ನು ನೀನು ಎಲ್ಲಿ ಚೇಳು ಕಚ್ಚಿದೆ ಅಲ್ಲಿ ಹಚ್ಚು ಅಂತೇಳಿ. ಮರುದಿವಸ ಡಾಕ್ಟರ್ ಹತ್ರ ಹೋದ, ಏನು ಕಡಿಮೆ ಆಗಲಿಲ್ಲ ಅಂತೇಳಿ. ಔಷಧಿ ಯಾಕೆ ಹಚ್ಚಿದೆಯಾ ಕೇಳಿ, ಯಾವ್ದು ಹಚ್ಚಿದೆ, ಎಲ್ಲಿ ಹಚ್ಚಿದೆ ಕೇಳಿದ್ರು. ಇವ ಹಚ್ಚಿದೆಯಲ್ಲಿ ಅಂತ ಚೇಳಿಗೆ ಹಚ್ಚಿದ ಬಾತ್ರೂಮ್ ಅಲ್ಲಿ, ಅಲ್ಲಿ ಗೋಡೆಗೆ ಒಂದಾಗ ಹಚ್ಚಿದ, ಅದು ಕೂಡ ಆಗ್ತದ. ಸಮಾರಂಭದಲ್ಲಿ ಶಾಂತಿ ಪ್ರಕಾಶನದ ವ್ಯವಸ್ಥಾಪಕ ಮಹಮ್ಮದ್ ಕುಂಜಿ, ಕವಯತ್ರಿ ಜ್ಯೋತಿ ಗುರುಪ್ರಸಾದ್, ಸದ್ಭಾವನಾ ಮಂಚರಾಜ್ ಕಾರ್ಯದರ್ಶಿ ಅಕ್ಬರ್ ಅಲಿ, ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ನಿಹಾಲ್ ಕಿದಿಯೂರು, ಜಮಾತೆ ಇಸ್ಲಾಮಿಕ್ ಹಿಂದೂ ವಲಯದ ಸಂಚಾಲಕ ಅಬ್ದುಲ್ ಸಲಾಂ ಮುಂತಾದವರು ಈ ಸಂದರ್ಭದಲ್ಲಿ ಹಾಜರಿದ್ದರು.